ಹಲೋ. ಸರಿ, ಎಸ್, ಎಲ್ರಿಗೂ ನಮಸ್ಕಾರ. ಉಬರ್ ಲಕ್ಕಿ ಸ್ಕೀಮ್ನ 8ನೇ ತಿಂಗಳ ಡ್ರಾದ ದಿನಕ್ಕೆ ಸರ್ವ ಉಬರ್ ಲಕ್ಕಿ ಸ್ಕೀಮ್ನ ತಂಡದ ಸದಸ್ಯರನ್ನು ಹಾಗೂ ಇಲ್ಲಿ ಸೇರಿರುವಂತಹ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ 8ನೇ ತಿಂಗಳಿಗೆ ಕಾಲಿಟ್ಟಿದೆ ಉಬರ್ ಲಕ್ಕಿ ಸ್ಕೀಮ್ ತಂಡ ಅಂತ ಹೇಳಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಉಬರ್ ಲಕ್ಕಿ ಸ್ಕೀಮ್ ತಂಡ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ನೋಡ್ತಾ ಇರಬಹುದು. ಸರ್ವ ಗ್ರಾಹಕರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಇವತ್ತಿನ 8ನೇ ತಿಂಗಳ ಬಂಪರ್ ಬಹುಮಾನದ ಲಕ್ಕಿ ಅದೃಷ್ಟಶಾಲಿ ವ್ಯಕ್ತಿಗಳು ಯಾರೆಂಬುದನ್ನು ನೋಡೋಣ. ಅಷ್ಟೇ ಅಲ್ಲದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಜೂನ್ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದರೆ ಅಂತಹ 10 ಜನ ಸರ್ಪ್ರೈಸ್ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂಥ ಸಮಯ ಕೂಡ ಇದೆ. ಯಾರೆಲ್ಲ ಜೂನ್ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದರೆ ಅಂತಹ ಸದಸ್ಯರುಗಳ ಕಾರ್ಡಿನ ಸಂಖ್ಯೆನ ಕಾಯಿನ್ಸ್ಗಳೆಲ್ಲ ಇಲ್ಲಿವೆ. ಇವೆಲ್ಲವನ್ನು ಕೂಡ ಉಬರ್ ಲಕ್ಕಿ ಸ್ಕೀಮ್ ತಂಡ ತಮಗೆ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ತಿಳಿಸಿದ್ದಾರೆ. ತಾವೆಲ್ಲ ನೋಡಿರ್ಬೋದು ತಮ್ಮ ಕಾರ್ಡ್ ಸಂಖ್ಯೆ ಅಲ್ಲಿ ಇದೆಯಾ ಇಲ್ಲುವುದು ಎಂಬುದನ್ನು ಕೂಡ ಪರಿಶೀಲಿಸಿರಬಹುದು. ಅಲ್ಲದೆ ಇಲ್ಲಿ ಸೇರಿರುವಂಥ ಹಲವಾರು ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಕೂಡ ಇಲ್ಲಿ ಬಂದು ತಮ್ಮ ಕಾರ್ಡ್ ಸಂಖ್ಯೆ ಇದೆಯಾ ಇಲ್ಲವೋ ಎಂಬುದನ್ನು ಕೂಡ ಸ್ಪಷ್ಟವಾಗಿ ನೋಡಿಕೊಂಡಿದ್ದಾರೆ. ಎಸ್, ಸ್ಪಷ್ಟವಾಗಿದೆ ಎಲ್ಲ ಸದಸ್ಯರಿಗೆ ಅಂತ ಅಂದುಕೊಳ್ತಾ ಇದ್ದೇವೆ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಎಲ್ಲ ಸದಸ್ಯರಲ್ಲಿ ಮತ್ತೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ, ಮುಂದಿನ ತಿಂಗಳು ಕೂಡ ಆದಷ್ಟು 5 ತಾರೀಕಿಗಿಂತ ಮುಂಚೆ ತಮ್ಮ ಸದಸ್ಯತ್ವದ ಹಣವನ್ನು ಪಾವತಿಸಿದರೆ ತಮಗೆ 10 ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ಳುವುದನ್ನು ನೋಡುವಂಥ ಸಮಯ. ಆದಷ್ಟು ಬೇಗ ಅದೃಷ್ಟ ಚಕ್ರವನ್ನು ಇಲ್ಲಿ ತಂದು ಈ ಎಲ್ಲ ಕಾಯಿನ್ಸ್ಗಳನ್ನು ಅದರೊಳಗಡೆ ಹಾಕಿ. ಎಸ್, ಓಕೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ಆದಷ್ಟು 5 ತಾರೀಕಿಗಿಂತ ಮುಂಚೆ ತಮ್ಮ ಕಂತನ್ನು ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಪಾವತಿಸಿದಲ್ಲಿ ತಾವು 10 ಸರ್ಪ್ರೈಸ್ ಬಹುಮಾನಕ್ಕೆ ತಾವು ಅರ್ಹರಾಗ್ತೀರಿ ಅಂತ ಹೇಳ್ತಾ ಇದ್ದೇವೆ. ಎಸ್, ಅದೇ ತರಹ ಉಬರ್ ಲಕ್ಕಿ ಸ್ಕೀಮ್ ತಂಡ ಪ್ರತಿಯೋರ್ವ ಸದಸ್ಯರಿಗೂ ಮತ್ತೊಂದು ಅವಕಾಶವನ್ನು ನೀಡ್ತಾ ಬಂದಿದೆ. ತಾವುಗಳು 500 ರೂಪಾಯಿ ಪಾವತಿಸಿದಲ್ಲಿ 500 ರೂಪೀಸ್ ಪಾವತಿಸಿದಲ್ಲಿ ತಮಗೆ ಒಂದು ಮತ್ತೊಂದು ಸ್ಕೀಮ್ನ ಅವಕಾಶವನ್ನು ನೀಡಿದ್ದಾರೆ. ತಮಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾರೆ. ತಾವುಗಳು 500 ರೂಪಾಯಿ ಕೊಟ್ಟು ಒಂದು ತವ ಪರ್ಚೇಸ್ ಮಾಡಿದ್ದಲ್ಲಿ ತಮಗೆ ಒಂದು ತವ ಹಾಗೂ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಆ ಕಾರ್ಡಿನಲ್ಲಿ ಇದೇ ತಿಂಗಳು 30ನೇ ತಾರೀಕಿನಂದು ಡ್ರಾ ಇರುತ್ತೆ. ಆ ಡ್ರಾದಲ್ಲಿ ಒಂದು 350cc ಬುಲೆಟ್ ಬೈಕ್ ಅನ್ನು ಪಡೆದುಕೊಳ್ಳುವಂತ ಅವಕಾಶ ಕೂಡ ತಮ್ಮ ಪಾಲಿಗಿದೆ. ಅಷ್ಟೇ ಅಲ್ಲದೆ ಸುಮಾರು 50,000 ರೂಪಾಯಿ ಮೌಲ್ಯದ ಬಂಗಾರವನ್ನು ಕೂಡ ಪಡೆಯುವಂತ ಅದೃಷ್ಟಶಾಲಿ ವ್ಯಕ್ತಿಗಳು ತಾವಾಗಬಹುದು. ಇದು ಮತ್ತೊಂದು ಅವಕಾಶ ಅಂತ ಪ್ರತಿಯೊಬ್ಬರು ತಿಳಿಸುತ್ತಾ ಇದರ ಬಗ್ಗೆ ಯಾವುದೇ ರೀತಿಯ ಇದ್ರೆ ತಾವುಗಳು ಉಬರ್ ಲಕ್ಕಿ ಸ್ಕೀಮ್ ತಂಡದ ಸದಸ್ಯರನ್ನು ಭೇಟಿಯಾಗಬಹುದು. ಎಸ್, ಇವಾಗ ಪ್ರತಿಯೊಂದು ಕಾಯಿನ್ಸ್ಗಳು ಕೂಡ ಇಲ್ಲಿ ಬೀಳ್ತಾ ಇದೆ. ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಕಾರ್ಡಿನ ಸಂಖ್ಯೆಯ ಕಾಯಿನ್ಗಳು ಈ ಒಂದು ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಇದೆ. ಸ್ಪಷ್ಟವಾಗಿ ತಾವೆಲ್ಲ ನೋಡಿರಬಹುದು. ಯಾರೆಲ್ಲ 5 ತಾರೀಕಿಂದ ಮುಂಚೆ ಹಣ ಪಾವತಿಸಿದರೆ ಅಂತಹ ಕಾರ್ಡ್ಗಳ ಸಂಖ್ಯೆಯ ಕಾಯಿನ್ಗಳ ಫೋಟೋವನ್ನು ವಾಟ್ಸಪ್ ಮುಖಾಂತರ ಕೂಡ ಉಬರ್ ಲಕ್ಕಿ ಸ್ಕೀಮ್ನ ತಂಡದ ಸದಸ್ಯರುಗಳು ತಮಗೆ ವಾಟ್ಸಪ್ ಅಲ್ಲಿ ನೀಡಿರಬಹುದು. ಸ್ಪಷ್ಟವಾಗಿದೆ ಅಂತ ಅಂದುಕೊಳ್ತಾ ಇದ್ದಾನೆ. ಎಲ್ಲ ಕಾಯಿನ್ಗಳು ಕೂಡ ಈ ಒಂದು ಗಾಳಿ ಚಕ್ರದೊಳಗಡೆ ಬೀಳ್ತಾ ಇದೆ. 10 ಜನ ಸರ್ಪ್ರೈಸ್ ಬಹುಮಾನದ ಸದಸ್ಯರುಗಳನ್ನು ನೋಡುವಂತ ಸಮಯ. ಎಸ್, ಇವಾಗ ಅದೃಷ್ಟ ಚಕ್ರದೊಳಗಡೆ 5 ತಾರೀಕಿಗಿಂತ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದರೆ ಅಂಥವರ ಎಲ್ಲ ಕಾಯಿನ್ಗಳು ಕೂಡ ಈ ಅದೃಷ್ಟ ಚಕ್ರದೊಳಗಡೆ ಇದೆ.
ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಹಲವಾರು ಜನ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಕೂಡ ಸೇರಿದ್ದಾರೆ ಅಂತ ಹೇಳುತ್ತಾ ಸಮಯ ವ್ಯರ್ಥ ಮಾಡುವುದು ಬೇಡ. 10 ಜನ ಅದೃಷ್ಟಶಾಲಿ ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಯಾರೆಂಬುದನ್ನು ನೋಡುವಂತ ಸಮಯ ಈಗ. ಎಸ್, ಯಾರಾದ್ರೂ ಒಬ್ರು ಇಲ್ಲಿ ಬನ್ನಿ, ಬಂದು 10 ಜನ ಸರ್ಪ್ರೈಸ್ ಲಕ್ಕಿ ವಿನ್ನರ್ಗಳು ಯಾರೆಂಬುದನ್ನು ನೋಡುವಂತ ಸಮಯ ಇದು. ಎಸ್, ತಾವು ರೆಡಿ ಇದ್ದೀರಿ ಸಂಘಟಕರೇ? ಓಕೆ, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಲಿ. ಎಸ್, ಈ ಸಮಯ 10 ಜನ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ದಯಮಾಡಿ ಒಬ್ರು ಬನ್ನಿ ಸರ್. ಬಲೆ ಬಲೆ ಒಂದು ಕಾಯಿನ್ ಅನ್ನು ತೆಗಿಬೇಕು. ಎಸ್, ಬಲಿ ಸರ್, ತಮ್ಮ ಕೈಯನ್ನು ಒಂದ್ಸಲ ಮುಂದುಗಡೆ ತೋರಿಸಿ, ಸ್ವಲ್ಪ ಮೇಲ್ಗಡೆ ಮಾಡಿ. ಎಸ್, ಒಂದು ಕಾಯಿನ್ ಅನ್ನು ತೆಗೀರಿ. 10 ಜನ ಸರ್ಪ್ರೈಸ್ ಬಹುಮಾನದ ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಒಂದು ಕಾಯಿನ್ ಕೊಡಿ. ಎಸ್, ಓಕೆ, ಧನ್ಯವಾದಗಳು. ಎಸ್, ಪ್ರಥಮ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 793 793. 10 ಜನ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ಗಳಲ್ಲಿ ಪ್ರಥಮ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಎಸ್ ಮೊಹಮ್ಮದ್ ಶರೀಫ್ ಮಠ, ಇವರು ಪ್ರಥಮ ಸರ್ಪ್ರೈಸ್ ಲಕ್ಕಿ ವಿನ್ನರ್. ಒಂದು ಟ್ರೇ ಕೊಡಿ, ಬೇರೆ ಟ್ರೇ ಕೊಡಿ. ಎಸ್, ಇನ್ನೇನು ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಸಾಕು. ಯಾರಾದ್ರೊಬ್ರು ದಯಮಾಡಿ ಬನ್ನಿ 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 ಇವ್ರೆ. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ತಮ್ಮ ಕೈಗಳನ್ನು ತೋರಿಸಿ ಒಂದ್ಸಲ. ಓಕೆ, ತೆಗೀರಿ ಒಂದು ಕಾಯಿನ್. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ 425 425. ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಆಂಟೋನಿ ಪಂಜುಮುಗೇರ್. ಆಂಟೋನಿ ಪಂಜುಮುಗೇರ್ ಇವರು. ಎಸ್, ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡೋಣ. ಸಾಕು, ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಬನ್ನಿ ಬನ್ನಿ. ಎಸ್, ತೋರಿಸಿ. ಎಸ್, ಉತ್ತಮ ರೀತಿಯಲ್ಲಿ ಮಿಕ್ಸ್ ಆಗಿದೆ ಇವ್ರದ್ದು ಕೂಡ. ಎಸ್, ಓಕೆ, ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಎಸ್, ಓಕೆ, ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಎಸ್, ಸ್ಪಷ್ಟವಾಗಿದೆ. ಇಲ್ಲೇ ಇದೆ ಕಾಯಿನ್. 2822 2822 ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ 2822. ಯಾರು? ವಿಪ್ರೀತ್ ಬಂಟ್ಕಲ್ ಇವರು ತೃತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ನೋಡಿ. ಓಕೆ, ಚತುರ್ಥ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, 762 762. ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ರಫೀಕ್ ಉಪ್ಪಿನಂಗಡಿ, ನಮ್ಮೂರಿಗೆ ಬಂದಿದೆ. ಎಸ್, ಉಪ್ಪಿನಂಗಡಿಯ ಭಾಗ ಕೂಡ ಬಂದಿದೆ ಅಂತ ಹೇಳ್ತೇನೆ. ಹೌದು. ಎಸ್, ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಸರ್ ಈರದೆಪ್ಪಲೆ ಕೈಯಲ್ಲಿ. ಎಸ್, ಮಿಕ್ಸಿಂಗ್ ಮಾಡುವ ವಿಭಾಗದಲ್ಲಿ ಇವರೇ ಪ್ರಥಮ ಅಂತ ಹೇಳಬಹುದು ಸರ್. ದುಂಬು ಇರುವ ಅಲ್ಪ ಇದ್ದಾರೆ ಮಿಕ್ಸಿಂಗ್ ಇಡಿ. ಕಾಂಗ್ರೆಟ್. ಓಕೆ ಓಕೆ, ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 3619 3619. ಎಸ್, ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್
3619. ಇರಾ ಫಾತಿಮಾ ಚಾರ್ಮಾಡಿಯ ಭಾಗಕ್ಕೂ ಬಾರ್ ಲಕ್ಕಿ ಸ್ಕೀಮ್ ಮುಟ್ಟಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಎಸ್, 6ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್ ಬನ್ನಿ ಸರ್, ಬಲೆ ಎಸ್, ಸಿಗುವಂತ ವೇದಿಕೆಯನ್ನು ನಾವು ಸ್ಪಷ್ಟವಾಗಿ ಬಳಸಿಕೊಂಡ್ರೆ ತುಂಬಾನೇ ಒಳ್ಳೆಯದು. 6ನೇ ಬಾರಿಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಧನ್ಯವಾದಗಳು. 1845 6ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಅಬುಬಕ್ಕರ್ ಕೆಮ್ಮಾರ ಇವರು 6ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಬನ್ನಿ 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 3714 ನೋಡಿ. ಸರ್ಪ್ರೈಸ್ ಬಹುಮಾನ ಎನ್ನುವುದು ಪ್ಲಸ್ ಅಂತ ಹೇಳಬಹುದು. ತ್ರಿಷಾ ಪೆರಿಯಪ್ಪಾದೆ ಇವರು 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಬನ್ನಿ 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಬಲೆ ಸರ್, ಬಲೆ 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 29. 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 1279. ಎಸ್, ಮೊಹಮ್ಮದ್ ಶರೀಫ್ ಬೆಂಗಳೂರು. ಉಬಾರ್ ಲಕ್ಕಿ ಸ್ಕೀಮ್ ಬೆಂಗಳೂರು ತನಕ ಮುಟ್ಟಿದೆ ಅನ್ನೋದಕ್ಕೆ ಇದೊಂದು ಕೂಡ ಸ್ಪಷ್ಟ ಉದಾಹರಣೆ. ಅಗಾಧವಾಗಿದೆ ಉಬಾರ್ ಲಕ್ಕಿ ಸ್ಕೀಮ್ ಅಂತ ಹೇಳ್ತಾ ಇದ್ದೇವೆ. ತುಂಬಾನೇ ಖುಷಿ ಆಗ್ತಿದೆ ಇಡೀ ತಂಡಕ್ಕೆ. ಎಸ್, ಬನ್ನಿ 9ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ನಾನೇ ತೆಗಿತೇನೆ. ಒಪ್ಪಿಗೆಲ್ಲ, ಕೈಯಲ್ಲಿ ಏನೂ ಇಲ್ಲ, ತೆಗಿಬಹುದಲ್ಲ? ಎಸ್, ಸ್ಪಷ್ಟವಾಗಿದೆ, ಗಮನಿಸಿಕೊಳ್ಳಿ ನನ್ನ ಕೈ ಕೂಡ. ಎಸ್, 2490. 2490 9ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ನಿತಿನ್ ಬಂಟ್ವಾಲ್ ಇವರು. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನ ಯಾರ ಪಾಳಿಗೆ ಆಗುತ್ತೆ ಅಂತ ನೋಡೋಣ. ಬನ್ನಿ, ಒಬ್ರು ಯಾರಾದ್ರು ಬನ್ನಿ. ಕೊನೆಯ ಸರ್ಪ್ರೈಸ್ 10ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಅದ್ಭುತವಾದಂಥ ನಂಬರ್ 14 ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಎಸ್, ಕಲಂದರ್ A to Z ಬಂಟ್ವಾಲ್. ಎಸ್, 10 ಜನ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಅಂತ ಅದೃಷ್ಟಶಾಲಿಗಳು ಯಾರೆಂಬುದನ್ನು ನೋಡಿ ಆಯ್ತು. ಇವಾಗಿನ ಸಮಯ. ಎಲ್ರಿಗೂ ಕೂಡ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ ಆಲ್ ಸರ್ಪ್ರೈಸ್ ಲಕ್ಕಿ ವಿನ್ನರ್ಸ್. ಇವಾಗ 5 ತಾರೀಕಿನ ನಂತರ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂಥವರ ಕಾಯಿನ್ಗಳು ಕೂಡ ಇದರ ಮೇಲೆ ಬೇಕು. ಅಷ್ಟೇ ಅಲ್ಲದೆ ಈಗ ಯಾರೆಲ್ಲ ಸರ್ಪ್ರೈಸ್ 10 ಜನ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಸರ್ಪ್ರೈಸ್ ಲಕ್ಕಿ ಕೂಪನ್ನ ನಂಬರ್ ಕೂಡ ಈ ಒಂದು ಅದೃಷ್ಟಶಾಲಿ ಬಂಪರ್ ಬಹುಮಾನದ ಒಳಗಡೆ ಬೀಳ್ತಾ ಉಂಟು. ಎಸ್, ನೋಡಿ, ಪ್ರತಿಯೊಬ್ಬ ಗ್ರಾಹಕನಿಗೂ ಕೂಡ ಇವತ್ತಿನ ದಿನ 12 ಬಾರಿ ತನ್ನ ಅದೃಷ್ಟವನ್ನು ಪರೀಕ್ಷಿಸುವಂತಹ ಒಂದು ಸುಸಂದರ್ಭ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ 10 ಸಲ ಸರ್ಪ್ರೈಸ್ ಬಹುಮಾನದಲ್ಲಿ ಆತನ ಅದೃಷ್ಟವನ್ನು ಪರೀಕ್ಷಿಸಬಹುದು. ನಂತರ ಇವತ್ತಿನ ದಿನ 2 ಜನರಿಗೆ AC 1 ಟರ್ನ್ AC ಕೂಡ ಪಡೆದುಕೊಳ್ಳುವಂಥ ಅವಕಾಶ ಇದೆ. ಇವತ್ತಿನ ದಿನದ AC ಪಡೆದುಕೊಳ್ಳುವಂಥ ಅದೃಷ್ಟಶಾಲಿ ವ್ಯಕ್ತಿ ಯಾರೆಂಬುದನ್ನು ನೋಡುವಂಥ ಸಮಯ ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಮತ್ತು ಮನೆ ತಂಪಾಗಿರಲು ಬೇಕು AC ಅನ್ನುವಂಥ ಮಾತಿದ್ರೆ, ಈ AC ಇಲ್ಲದೆ ಇವತ್ತಿನ ದಿನ ಕೆಲವಷ್ಟು ಜನರಿಗೆ ಬದುಕುವುದೇ ಕಷ್ಟ ಅಂತ ಆಗ್ಬೋದು. ಇಂತಹ ಬಿಸಿಲಿನ ಬೇಗೆ ಅದು ಇರುವಂಥ ಸಮಯದಲ್ಲಿ AC ನಮಗೆ ಬೇಕೇ ಬೇಕಾಗುತ್ತದೆ. ಅಂತಾದರೆ ಇವತ್ತಿನ ದಿನ ಮನಸ್ಸು ಮತ್ತು ಮನೆಯನ್ನು ತಂಪು ಮಾಡುವ AC ಪಡೆದುಕೊಂಡು ಉಬಾರ್ ಲಕ್ಕಿ ಸ್ಕೀಮ್ನ ಸದಸ್ಯ ಯಾರೆಂಬುದನ್ನು ನೋಡುವಂಥ ಸಮಯ.
ಎಸ್, ಈ ಮೂಲಕ ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ ಪ್ರತಿಯೋರ್ವ ಸದಸ್ಯನ ಕಾರ್ಡಿನ ಸಂಖ್ಯೆ ಕಾಯಿನ್ಗಳು ಈ ಒಂದು ಅದೃಷ್ಟ ಚಕ್ರದೊಳಗಡೆ ಬಿದ್ದಿದೆ. ಹೌದಲ್ವಾ? ಎಸ್, ರೈಟ್ ಅಂತೆ ಅಂದೆ. ಓಕೆ, ಎಸ್, 2 ಬಂಪರ್ ಬಹುಮಾನ ಇದೆ. 1 ಟನ್ AC ಬಂಪರ್ ಬಹುಮಾನ, ಇಬ್ಬರಿಗೆ 2 ಜನರಿಗೆ AC ಪಡೆಯುವಂಥ ಅದೃಷ್ಟದ ದಿನ ಇವತ್ತು. ಎಸ್, AC ಪಡೆದುಕೊಳ್ಳುವಂತಹ ಉಬರ್ ಲಕ್ಕಿ ಸ್ಕೀಮ್ನ ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂಥ ಸಮಯ. ದಯಮಾಡಿ ವೇದಿಕೆ ಹತ್ತ ಬನ್ನಿ. ಎಸ್, ಇವತ್ತಿನ ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್ ಇಬ್ಬರಲ್ಲಿ ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಕೈ ತೋರಿಸಿ. ಎಸ್, ಓಕೆ. ಎಸ್, ಮನಸ್ಸು ಮತ್ತು ಮನೆಯನ್ನು ತಂಪು ಮಾಡುವಂತ AC ಪಡೆದುಕೊಳ್ಳುವ ಉಬರ್ ಲಕ್ಕಿ ಸ್ಕೀಮ್ನ ಇವತ್ತಿನ ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್ 877 877 ಇವರು ಪ್ರಥಮ ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್. ಐಜಾ ಮರಿಯನ್ ಸೂರಿಂಜೆ, ಐಜಾ ಮರಿಯಾನ ಸೂರಿಂಜೆ ಇವರು AC ಪಡೆದುಕೊಳ್ಳುವಂತ ಅದೃಷ್ಟಶಾಲಿ ವ್ಯಕ್ತಿ. ಎಸ್, ದ್ವಿತೀಯ 2 AC ಒಂದು AC ಹೋಯಿತು, ಇನ್ನೊಂದು AC ಇದೆ. ಯಾರು ಪಡೆದುಕೊಳ್ತಾರೆ ನೋಡೋಣ. ಎಸ್, ತೆಗಿರಿ. ದ್ವಿತೀಯ AC ಪಡೆದುಕೊಳ್ಳುವಂಥ ಸದಸ್ಯ ಯಾರು ನೋಡೋಣ. ಮನಸ್ಸು ಮನೆ ಎಲ್ಲವೂ ಕೂಡ ತಂಪಾಗಿ ಬರ್ಸಿ ನೀರಿದೆ ಪ್ಲೇ. ತಮ್ಮ ಕೈಗಳನ್ನು ತೋರಿಸಿ, ಮುಂದುಗಡೆ ತೋರಿಸಿ. ಬೇಡ ಬೇಡ, ಓಕೆ, ಕೈಗಳು ತೋರಿಸಿ. ಓಕೆ, ಎಸ್, AC ಪಡೆದುಕೊಳ್ಳುವಂತಹ ಉಬರ್ ಲಕ್ಕಿ ಸ್ಕೀಮ್ ತಂಡದ ಸದಸ್ಯ 2446 2446 ಇವರು AC ಪಡೆದುಕೊಳ್ಳುವಂತಹ ಸದಸ್ಯ. ಸಾಲಿಯಾ ಫಾತಿಮಾ ಬಂಟ್ಕಲ್, ಕಂಗ್ರ್ಯಾಚುಲೇಷನ್. ಎಸ್, ಸಾಲಿಯಾ ಫಾತಿಮಾ ಬಂಟ್ಕಲ್ ಇವರು ಕೂಡ AC ಪಡೆದುಕೊಳ್ಳುವಂಥ ಇವತ್ತಿನ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯ ಅಂತ ಹೇಳಬಹುದು. ಅದೃಷ್ಟ ಎಂಬುದು ಸರ್ವರಿಗೂ ಕೂಡ ಇದೆ. ಬಹುಮಾನಗಳು ಸಿಗಲಿಲ್ಲ, ನಮ್ಮ ಪಾಳಿಗೆ ಇಲ್ಲ ಅಂತ ಅಂದುಕೊಂಡಿರುವ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರಿಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಇನಿ ನಿಖಿಲೆಗೆ ಬಹುಮಾನ ತಿಕ್ಕಂದಿಪ್ಪು ಅಂಡ ನಿಖಿಲೆಗೆ ನೆಡ್ದು ಮಲ್ಲ ಪ್ರೈಸ್ ಕಾತೊಂದಿಪ್ಪು ಪನ್ಪುನಂಚಿನ ಪಾತಿರನ್ನು ನೆನಪು ದೀವಲ್ನೆ. ಇವತ್ತು ಸಿಗದಿದ್ದರೆ ತೊಂದರೆ ಇಲ್ಲ, ನಿಮಗಾಗಿ ಉಬರ್ ಲಕ್ಕಿ ಸ್ಕೀಮ್ ಇನ್ನೂ ಅಧಿಕ ಮೌಲ್ಯದ ಬಹುಮಾನವನ್ನು ನೀಡಲಿಕ್ಕೆ ರೆಡಿಯಾಗಿರಬಹುದು. ಇನ್ನೂ ಇದೆ, ತುಂಬಾನೇ ದ್ವಿಚಕ್ರ ವಾಹನಗಳಿವೆ, ಐಫೋನ್ಗಳಿವೆ, ಬಂಗಾರಗಳಿವೆ, ಕ್ಯಾಶ್ಗಳಿವೆ, ಏನೂ ಇಲ್ಲ, ಎಲ್ಲವೂ ಇದೆ. ಇಂತಹ ಹಲವಾರು ಬಹುಮಾನಗಳು ನಿಮ್ಮ ಪಾಲಿಗೂ ಬರಬಹುದು. ಮುಂದಿನ ದಿನ ನಿಮ್ಮ ಅದೃಷ್ಟ ದಿನ ಆಗಿರ್ಬೋದು ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಸದಸ್ಯರಿಗೆ ಒಂದೊಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾವುಗಳು ತಮ್ಮ ಕಂತನ್ನು 5 ತಾರೀಕಿನ ಮುಂಚೆ ಪಾವತಿಸಿ ಅಂತ ಹೇಳಿ, ಅದೇ ತರಹ ತಮ್ಮ ಮುಂದಿನ ಇನ್ನೊಂದು ತವದ ಒಂದು ಸ್ಕೀಮಿಗೂ ಕೂಡ ತಾವು ಸೇರುವುದಾದರೆ ಉಬರ್ ಲಕ್ಕಿ ಸ್ಕೀಮ್ನ ಸಂಘಟಕರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ. ಎಸ್, ಧನ್ಯವಾದಗಳು ಸರ್ವರಿಗೂ ಕೂಡ ಅಂತ ಹೇಳುತ್ತಾ ನಿಮ್ಮ ಮುಂದಿನ ಭೇಟಿ ಮುಂದಿನ ತಿಂಗಳು 10 ತಾರೀಕಿಗೆ ಅಂತ ಹೇಳುತ್ತಾ ಸರ್ವರಿಗೂ ಕೂಡ ನಮಸ್ಕಾರ.